ಮಂಗಳೂರಿನ ಹೆರಿಗೆ ಆಸ್ಪತ್ರೆಯಾದ ಲೇಡಿ ಗೋಶನ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಲೇಡಿ ಗೋಶನ್ ಆಸ್ಪತ್ರೆಯ ಸಹಯೋಗದೊಂದಿಗೆ ತುಳುನಾಡ ತುಳುವೇರ್ ಸಂಘಟನೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಆರೋಗ್ಯಕರ ತಾಯಿಯಿಂದ ಆರೋಗ್ಯಕರ ಮಗು ಎಂಬ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದರು. ಎಲ್ಲರೂ ಕೂಡ ಬಹಳಷ್ಟು ಸೇವೆಯನ್ನ ಮಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ದೇಶದಾದ್ಯಂತ NRHM ಕಾರ್ಯಕ್ರಮದ ಮುಖಾಂತರ ಮನಮೋಹನ್ ಸಿಂಗ್ ಅವರನ್ನ ನಾನು ಈ ವೇದಿಕೆಯಲ್ಲಿ ನೆನಪಿಸಲೇಬೇಕು. ಆ NRHM ಕಾರ್ಯಕ್ರಮದ ಮುಖಾಂತರ ಆಶಾ ಕಾರ್ಯಕರ್ತೆಯರ ನೇಮಕ ಆಯಿತು. ಎಷ್ಟೊಂದು ಹೆಣ್ಣು ಮಕ್ಕಳು ದೇಶದಾದ್ಯಂತ ಮನೆ ಮನೆಗೆ ಹೋಗಿ ಸರ್ಕಾರದ ಯೋಜನೆಗಳನ್ನ ಸೇವೆಯನ್ನ ಬಹಳಷ್ಟು ಕಮ್ಮಿ ಸಂಬಳಕ್ಕೆ 250 ರೂಪಾಯಿದವರಿಗೆ ಸ್ಟಾರ್ಟಿಂಗ್, ಪಾಪ ಈಗ 10,000 ಆಯ್ತಷ್ಟೇ, ಆದ್ರೆ ಅಷ್ಟು ಸೇವೆಯನ್ನ ಅವರು ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ತುಳುನಾಡ ತುಳುವೇರ್ ವತಿಯಿಂದ ನೀಡಲಾದ ಮಕ್ಕಳ ಆರೈಕೆಯ ವಸ್ತುಗಳನ್ನು ಬಾಣಂತಿ ಮಹಿಳೆಯರಿಗೆ ವಿತರಿಸಲಾಗಿದೆ. ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ ತುಳುನಾಡ ತುಳುವೇರ್ ಸಂಘಟನೆಯ ಆಕಾಶ್ ಕರ್ಕೇರ ಹಾಗೂ ಸಂಘಟನೆಯ ಅಧ್ಯಕ್ಷೆ ಸಂಧ್ಯಾ ಅವರನ್ನು ಲೇಡಿ ಗೋಶನ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು ಅಭಿನಂದಿಸಿದರು. ಈ ವೇಳೆ ಯೋಗ ಶಿಕ್ಷಕಿಯೂ ಆಗಿರುವ ಲಿಟ್ಲ್ ಫ್ಲವರ್ ಶಾಲೆಯ ಸಂಚಾಲಕಿ ರೇಷ್ಮಾ ಆರ್ ಪೂಜಾರಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಂಗಳೂರು ಇದರ ನಿರ್ದೇಶಕ ಮುರಳಿ ಹೊಸಮಜಲು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು, ಮಹಿಳೆಯರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.